ಸೇವಾ ಸಂಸ್ಥೆಯ ಹೆಸರಿನಲ್ಲಿ ಹಣ ವಸೂಲಿ ದಂಧೆ ಮಾಡಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ ಮಾಡುತ್ತಿದ್ದ ಇಬ್ಬರು ಯುವಕರ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದ ಧನುಷ್ ಎಂಬುವರು ನೀಡಿದ ದೂರಿನ ಮೇರೆಗೆ ಆರೋಪಿಗಳ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಡಿಸೆಂಬರ್ 7ರಂದು ಇಬ್ಬರು ಯುವಕರು ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದ ಪರಾಂಡ ಎಂಬಲ್ಲಿಗೆ ಆಗಮಿಸಿದ್ದು ಧನುಷ್ ಮನೆಗೂ ಭೇಟಿ ನೀಡಿರುತ್ತಾರೆ. ಈ ಯುವಕರು ತಾವು ಬೆಂಗಳೂರಿನಲ್ಲಿರುವ ಸ್ವಾಮಿ ವಿವೇಕಾನಂದ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ವತಿಯಿಂದ ದೇಣಿಗೆ ಸಂಗ್ರಹಣೆಗೆ ಬಂದಿದ್ದು ದೇಣಿಗೆ ನೀಡುವಂತೆ ವಿನಂತಿಸಿದ್ದಾರೆ. ಸಂಶಯಗೊಂಡ ಧನುಷ್ ಯುವಕರ ಬಳಿಯಿದ್ದ ಕರಪತ್ರದಲ್ಲಿದ್ದ ಸಂಸ್ಥೆಯದ್ದೆಂದು ಹೇಳಲಾದ ಮೊಬೈಲ್ ನಂಬರ್ಗೆ ಕರೆ ಮಾಡಿ ವಿಚಾರಿಸಿದ್ದಾರೆ. ಆಗ ಆ ಸಂಸ್ಥೆಯವರು ನಾವು ಯಾರನ್ನ ಕಳುಹಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಆದ್ದರಿಂದ ಚಾಲ್ತಿಯಲ್ಲಿ ಇಲ್ಲದೇ ಇರುವ ಸಂಸ್ಥೆಯ ಹೆಸರಿನಲ್ಲಿ ಹಣ ಸಂಗ್ರಹಣೆ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿರುವುದಾಗಿ ಧನುಷ್ ದೂರು ನೀಡಿದ್ದು, ಆರೋಪಿಗಳ ವಿರುದ್ಧ IPC ಕಲಂ 420 ಜೊತೆಗೆ 34ರಂತೆ ಪ್ರಕರಣ ದಾಖಲಾಗಿದೆ. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸ್ವಾಮಿ ಕಳ್ಳಸ್ವಾಮಿ ನೀವೆಲ್ಲ ಕಳ್ಳ ಕಲೆಕ್ಷನ್ಗೆ ಮನೆ ಕಲೆಕ್ಷನ್ಗೆ ಸ್ವಾಮಿ ಹಾಕೊಂಡು ಶರ್ಟ್ ತೆಗೆಪ್ಪ. ನೀನ್ ದೊಡ್ಡ ಕಳ್ಳ. ವಿಟ್ಲ ಮತ್ತೆ ಎಲ್ಲಿ ಯಾವ ಕಡೆ ಎಲ್ಲ ಉಂಟು? ಮಂಜೇಶ್ವರ ಹಾ, ಮತ್ತೆ ಮೂಡುಬಿದ್ರೆ, ಮತ್ತೆ ಎಲ್ಲಿ ಧರ್ಮಸ್ಥಳ. ನಿಮ್ಮ ಅಪ್ಪ ಅಮ್ಮಂದ್ರು ಕಳ್ರು, ನಿಮ್ಮ ಫ್ರೆಂಡ್ಸ್ ಕಳ್ರು. ಯಾಕೆ ಸರ್ ಬೆಳಿಗ್ಗೆ 8 ಗಂಟೆ ಬಂದು ಟಾರ್ಚರ್ ಕೊಟ್ಟಿ ಮಾರೆ? ಎಷ್ಟು ಜನರ ಮನೆ ಹಣ ವಸೂಲಿ ಮಾಡಿದಿರಿ? ನಿಮ್ಮಂತವ್ರು ಸೇವಾಧಾಮ, ಇದು ಚಪ್ರಿ ಮುಖ. ನೀನು ಸ್ವಾಮಿ ಮಾಲೆ ಹಾಕೊಂಡು ಈಗ ಇದನ್ನೀಗ ವಿಡಿಯೋ ವೈರಲ್ ಮಾಡಿದ್ರೆ ಒಂದು ಸೇವಾ ಭಾರತೀಯರು ನಿಮ್ಮನ್ನು ಹುಡ್ಕೊಂಡು ಬರ್ಬೇಕು. ಕಷ್ಟಪಟ್ಟು ದುಡಿತಿರೋರು. ಇನ್ನೊಂದು ಪ್ರತಿಯೊಂದು ಸ್ವಾಮಿಗಳು ಗುರುಸ್ವಾಮಿಗಳು ಬಂದು ಹೊಡಿಬೇಕು ನಿಮಗೆ. ಅದೆಲ್ಲಿ ಸರ್ಟಿಫಿಕೇಟ್ ಸೇವಾಧಾಮ. ಬೇಡ, ಇದೆಂತ ID ಕಾರ್ಡ್ ಮನುಷ್ಯನ, ಈ ಸ್ವಾಮಿ ಕಳ್ಳ ಸ್ವಾಮಿದ್ದು. ನೆಕ್ಸ್ಟ್ ತೋರಿಸುವ. ಮತ್ತೆ ಇದು ಅದರ ಫೈಲ್ಸ್ ನೋಡಿ, ಈಗೆಲ್ಲ ಬರ್ತದೆ. ಸೇವಾ ಯಾವುದೋ ಒಂದು ಸೇವಾಲಯ ಅಂತ ಹೇಳ್ಕೊಂಡು ಸ್ವಾಮಿ ವಿವೇಕಾನಂದ ಹೆಸರು ಇಟ್ಕೊಂಡು ಫ್ರಾಡ್ ಫಸ್ಟ್ ಆಫ್ ಆಲ್. ಮತ್ತೆ ನೋಡಿ ಈ ಕಳ್ಳ ಈ ತರ ಫೋನ್ ಪೇ ಇದೆಲ್ಲ ಉಂಟು. ಎನ್ಕ್ವೈರಿ ಮಾಡೋರು ಕರೆಕ್ಟ್ ಆಗಿ ಆ ಫೋನ್ಗೆಲ್ಲ ಕಾಲ್ ಮಾಡಿ ಆದಷ್ಟೆಲ್ಲ ಇವ್ರದೇ ಇರುದು ಹೆಸರು, ನಂಬರ್, ರಿಸಿಪ್ಟ್, ಬುಕ್ ಭಾರಿ ಚಂದ ಬರೆದಿದ್ದಾರೆ ಎಲ್ಲಾನು. ಆಧಾರ್ ಕಾರ್ಡ್ಗಳೆಲ್ಲ ಎಡಿಟೆಡ್. ಯಾವ ಆಧಾರ್ ಕಾರ್ಡ್ ಒರಿಜಿನಲ್ ಅಲ್ಲ, ಐಡಿ ಎಡಿಟೆಡ್. ಫೋಟೋ ಆಡ್ ಮಾಡಿದ್ರು. ಬೆಳಿಗ್ಗೆ 8 ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಅವರು ಕಾರ್ಯಾಚರಣೆ. ನಮ್ಮಲ್ಲಿ ಬಂದು ನೋಡಿ ಕೊಟ್ಟವರು. ಗೊತ್ತಾಯ್ತಾ? ಈ ತರ ಫೋಟೋಸ್. ಇದಕ್ಕೆಲ್ಲ ಯಾರು ಹೊಣೆ ನೋಡಿ. ಇನ್ನೂ ನಮ್ಮ ಜನರು ಎಚ್ಚೆತ್ಕೊಳ್ಳಿಲ್ಲ ಆದ್ರೆ ಆಗುದಿಲ್ಲ. ಮೇನ್ ಇಂತ ಸ್ವಾಮಿ ಕಳ್ಳಸ್ವಾಮಿ ಮಾಲೆ ಹಾಕೊಂಡು ಇವ್ರಿಗೆಲ್ಲ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೇಕು ನೀವೇ ನೋಡಿ. ಇವರು ಹೇಳ್ತಿದ್ದಾರೆ ಮೂಡುಬಿದ್ರೆ ಅಂತ ಹೇಳಿ. ಒಂದು ಅವರ ಮೂಡುಬಿದ್ರೆಗೆ ಸ್ವಲ್ಪ ಜಾಸ್ತಿ ಶೇರ್ ಮಾಡಿ. ಇನ್ನೊಂದು ವಿಟ್ಲ ಹೇಳ್ತೇನೆ, ವಿಟ್ಲೆಗೂ ಸ್ವಲ್ಪ ಜಾಸ್ತಿ ಶೇರ್ ಮಾಡಿ.